ವಿಜಯ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆ ಡಾಕ್ಟರ್ ವಿಜಯ ಸಂಕೇಶ್ವರ ಅವರಿದ್ದಾರೆ. ಈಗಾಗಲೇ ಮಾತಾಡ್ತಾ ಇದ್ದೀವಿ, ಈಗ ಮತ್ತೆ ನಾನು ಮುಂದುವರಿಸ್ತಾ ಇದ್ದೇನೆ. ಸರ್, ಬೇರೆ ಬೇರೆ ಉದ್ಯಮಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀರಿ. ಈ ಪತ್ರಿಕೋದ್ಯಮವನ್ನು ಉಳಿದ ಎಲ್ಲ ನೀವು ಉದ್ಯಮಗಳನ್ನು ನೀವು ಕಂಪೇರ್ ಮಾಡಿದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಹಳ ನಾಜೂಕಾಗಿದೆ ಅಂತ ಹೇಳ್ತೀರಾ? ನೀವು ಈಗಾಗಲೇ ಹೇಳಿದ್ರು ಒಂದು ರೀತಿ ಮಗುವನ್ನು ಸಾಕುವ ಹಾಗೆ. ಬಾಕಿ ಉಳಿದ ಉದ್ಯಮಕ್ಕೂ ನೀವು ರೋಡ್ ಲೈನ್ಸ್ ಇದು ಮಾಡಿದರೆ, ಸಾರಿಗೆ ಉದ್ಯಮವನ್ನು ಮಾಡಿದರೆ, ಅಥವಾ ಮುದ್ರಣ ಉದ್ಯಮವನ್ನು ಮಾಡಿದರೆ, ಇನ್ನಿತರ ಉದ್ಯಮಗಳು ಮಾಡಿದರೆ, ಬಟ್ ಪತ್ರಿಕೆ ಉದ್ಯಮವನ್ನು ನೀವು ಹೇಗೆ ಕಾಣ್ತೀರಿ? ಅದನ್ನು ಯಾವ ರೀತಿಯಲ್ಲಿ ಸಲಹಬೇಕು ಅಂತ ಅನ್ನುವಂಥದ್ದನ್ನು ನೀವು ಕಂಡುಕೊಂಡಿದ್ದೀರಿ ಅಂತ ಅನ್ನುವಂಥ? ಎಲ್ಲ ಉದ್ಯಮಕ್ಕಿಂತಲೂ ಪತ್ರಿಕೆ ಉದ್ಯಮ ಮತ್ತು ಟ್ರಾನ್ಸ್ಪೋರ್ಟ್ ಉದ್ಯಮ ತುಂಬ ಕಷ್ಟದ ಕೆಲಸ. ತುಂಬ ಕಷ್ಟದ ಕೆಲಸ. 365 ದಿವಸ 24 hours ಡ್ಯೂಟಿ. ಮಾನಸಿಕವಾಗಿ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಮೊದಲು. ನಂತರ ಬೇರೆ ಉದ್ಯಮಕ್ಕಿಂತ ಲಾಭಾಂಶ ತುಂಬ ಕಮ್ಮಿ. ಅದರ ಬಗ್ಗೆ ನಿಮಗೆ ಶ್ರದ್ಧೆ ಹುಚ್ಚು ಇದ್ದರೆ ಮಾತ್ರ ಸಾಧ್ಯ ಇದೆ. ಬೇರೆ ಉದ್ಯಮಗಳನ್ನು ನಾನು ನೋಡಿದ್ದೀನಿ. ನಾನು ಟ್ರಾನ್ಸ್ಪೋರ್ಟ್ನಲ್ಲಿ ಮತ್ತು ಪೇಪರ್ನಲ್ಲಿ ಏನು ಬಂಡವಾಳ ಹಾಕಿದ್ದೀನಿ, ಎಷ್ಟು ಸಾಲ ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ, ಬೇರೆ ಉದ್ಯಮಿಯಲ್ಲಿ ಅಷ್ಟೇ ನಾನು ಮಾಡಿದರೆ 4 ಪಟ್ಟು ಸಂಪಾದನೆ ಹೆಚ್ಚು ಮಾಡಬಹುದಾಗಿತ್ತು. ಆದರೆ ಈ ನನ್ನ ಹುಚ್ಚು ಈ 2 ಉದ್ಯಮ ಕಡೆ ಒಂದು ಸೆಳೆತ ಇತ್ತು. ಆದ್ದರಿಂದ ಈ ಉದ್ಯಮವನ್ನು ಮಾಡಿದ್ದೇನೆ. ಆದರೆ ಅದರಿಂದ ನನಗೆ ಬೇಜಾರಿಲ್ಲ. ಇದು ಚಾಲೆಂಜಿಂಗ್ ಜಾಬ್ ನಾವು ಮಾಡಿದ್ದೀವಿ. ಇದಕ್ಕೆ ನಾವು ಒಂದು ಮಟ್ಟಕ್ಕೆ ಬೆಳೆದ್ರೆ ಅಷ್ಟು ಸುಲಭವಾಗಿ ಕಾಂಪಿಟೇಟರು ನಮ್ಮನ್ನು ಹಿಂದೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಉದ್ಯಮದಲ್ಲಿ ಯಾರಾದರೂ ಎಂದಾದರೂ ನಿಮಗೆ ಓವರ್ಟೇಕ್ ಮಾಡಿ ಹೋಗ್ಬೋದು. ಮತ್ತು ಟ್ರಾನ್ಸ್ಪೋರ್ಟ್ ಮತ್ತು ಪತ್ರಿಕೆ ಉದ್ಯಮ ಇಷ್ಟು ಡಿಫಿಕಲ್ಟ್ ಜಾಬ್ ನಾನು ಮಾಡಿದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಬರುತ್ತಲ್ಲ, ಹೆಚ್ಚು ಕಷ್ಟಪಟ್ಟು ನಾನು ಇವತ್ತು ಬದುಕ್ತಾ ಇದ್ದೀನಿ ಅನ್ನೋದು, ಆ ಸ್ಯಾಟಿಸ್ಫ್ಯಾಕ್ಷನ್ನು, ಆ ಒಂದು ಸುಖ ಅದರ ಮುಂದೆ ಯಾವುದೂ ಅಲ್ಲ. ಅದಕ್ಕೆ ನಾನು ಭಾಳ ಸುಖವಾಗಿದ್ದೀನಿ. ಮತ್ತು ಆ ಪಬ್ಲಿಕ್ ಇಮೇಜ್, ಟ್ರಾನ್ಸ್ಪೋರ್ಟು ಮತ್ತು ಬಸ್ಸು ಮತ್ತು ನಮ್ಮ ಪತ್ರಿಕೆ ಜನರ ಕಣ್ಣಲ್ಲಿ ದಿನ ಅಬ್ಸರ್ವೇಷನ್ ಇರುತ್ತಲ್ಲ, ಮತ್ತು ಅದು ಇನ್ನೂ ಜನರೊಂದು ಅಪೇಕ್ಷೆ ಅಥವಾ ಅವರೊಂದು ಸಜೆಷನ್ದಿಂದ ಇನ್ನೂ ಇಷ್ಟು ಇದರಲ್ಲಿ ಸುಧಾರಣೆ ಮಾಡಬಹುದು ಅನ್ನೋದು. ಹೀಗಾಗಿ ನಾನು ತುಂಬ ತೃಪ್ತಿಯನ್ನು ತಂದಿದೆ. ಭಾಳ ಮುಖ್ಯವಾಗಿ ತಾವು ಮುದ್ರಣ ಒಂದು ಉದ್ಯಮವನ್ನು ನೀವು ನಿಮ್ಮ ತಂದೆಯವರು ಅದನ್ನು ಆರಂಭಿಸಿದ್ದು. ಆ ಕಾಲಘಟ್ಟ ನಾವು ಗೈಡ್ಗಳನ್ನು ನೋಡ್ತಾ ಇದ್ದದ್ದು ಅಥವಾ ಡಿಕ್ಷನರಿಗಳನ್ನೆಲ್ಲ ತರ್ತಾ ಇದ್ದಂಥ ಒಂದು ಕಾಲಘಟ್ಟ. ಒಂದು ವೇಳೆ ಆ ಕಾಲಘಟ್ಟಕ್ಕಿಂತ ತಾವು ಬರದೇ ಇದ್ದರೆ, ಅಲ್ಲೇ ಗೈಡುಗಳಿಗೆ ಅಷ್ಟೇ ಸೀಮಿತ ಆಗಿಬಿಟ್ಟಿರ್ತಿದ್ರೆ, ಅಥವಾ ಡಿಕ್ಷನರಿಗಳನ್ನು ಮಾಡೋದಕ್ಕಷ್ಟೇ ಒಂದು ಮುದ್ರಣ ಸೀಮಿತ ಆಗಿರ್ತಿದ್ರೆ, ಇಲ್ಲ ಆ ಅನುಭವಗಳನ್ನು ಬಳಸಿಕೊಂಡು ಬಂದು ಈ ಪತ್ರಿಕೋದ್ಯಮ ನಡೆಸಲಿಕ್ಕೆ ಸಾಧ್ಯತೆ ಆದದ್ದು ಅಂತ ಹೇಳ್ತೀರಾ? ಹೇಗೆ? ಇಲ್ಲ, ಆ ಅನುಭವನೇ ಬೇರೆ, ಈ ಅನುಭವನೇ ಬೇರೆ. ಯಾರೇ ಒಬ್ಬ ಪ್ರಕಾಶಕ ಪುಸ್ತಕವನ್ನು ನಡೆಸೋನು ಪತ್ರಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನ ದೃಷ್ಟಿಕೋನ ಮತ್ತು ಅವನ ಕೆಪ್ಯಾಸಿಟಿ ತುಂಬ ವಿಭಿನ್ನವಾಗಿರ್ಬೇಕು. ಅದು ಒಂದು ಬುಕ್ಸ್ ಪ್ರಿಂಟ್ ಮಾಡೋದು, ವಿಶೇಷವಾಗಿ ಕನ್ನಡ ಪುಸ್ತಕ ಏನಿದೆಯಲ್ಲ, ತುಂಬ ಚಿಕ್ಕ ಮಾರ್ಕೆಟು, ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಇಲ್ಲ. ನೀವು ಹಾಯಾಗಿರ್ಬೋದು ಅಷ್ಟೇ, ಹೆಚ್ಚು ಬೆಳೆಯುವ ಅವಕಾಶ ಇಲ್ಲ. ಡಾಕ್ಟರ್ ವಿಜಯ ಸಂಕೇಶ್ವರು ರಾಜಕೀಯದಿಂದ ದೂರ ಆದರು, ಪತ್ರಿಕೆ ನಡೆಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ತಾವು ದೂರ ಆದರು, ಅಥವಾ ಇನ್ನಿತರ ಕಾರಣಗಳೇನಾದರೂ ಇದ್ದಾವೆ, ಅಥವಾ ಏನಾದರೂ ದೂರದೃಷ್ಟಿ ಇದೆಯೋ ಅಂತ? ದೂರದೃಷ್ಟಿ ರಾಜಕೀಯದಲ್ಲಿ ಏನು ಹೆಚ್ಚಿಲ್ಲ. ಆಮೇಲೆ ನನಗೆ ರಾಜಕೀಯ, ಟ್ರಾನ್ಸ್ಪೋರ್ಟು ಮತ್ತು ಪತ್ರಿಕೆಗಿಂತ ರಾಜಕೀಯ ನನಗೆ ಹೆಚ್ಚು ಇಷ್ಟ. ಜನರ ಸೇವೆ ಮಾಡುವ ಅವಕಾಶ ಸಿಗುತ್ತೆ. ನಾನು 8 ವರ್ಷ MP ಇದ್ದೆ, 2.5-3 ವರ್ಷ MLC ಇದ್ದೆ. ನಾನು ಅದ್ಭುತವಾದಂಥ ದೊಡ್ಡ ರಾಜಕಾರಣಿ ಆಗದೇ ಇದ್ದರೂ ಕೂಡ ನನ್ನ ಇತಿಮಿತಿಯಲ್ಲಿ ಜನರಿಗೆ ಒಳ್ಳೆಯದನ್ನು ಮುಟ್ಟಿಸಿದ್ದೀನಿ. ಚಾರಿತ್ರ್ಯವನ್ನು ಕೆಡಿಸ್ಕೊಂಡಿಲ್ಲ. ಯಾವುದೇ ಒಂದು ಸಣ್ಣ ಚುಕ್ಕೆ ಇಲ್ಲ ನನ್ನ ಮೇಲೆ. ಅದೇ ಒಂದು ನನಗೆ ಸಂತೋಷ. ಅದರಲ್ಲಿ ಇನ್ನೂ ನನಗೆ ಹೆಚ್ಚು ಮಾಡುವ ಒಂದು ಆತುರ ಇದೆ. ಆದರೆ ಇವತ್ತಿನ ವಾತಾವರಣ, ಇವತ್ತಿನ ಜನರ ಥಿಂಕಿಂಗು ಮತ್ತು ರಾಜಕೀಯ ಸನ್ನಿವೇಶ, ಅದರಲ್ಲಿಂದ ಸ್ವಲ್ಪ ಈಗ ಸುಮ್ಮನೆ ಇರೋದು ಒಳ್ಳೆಯದು ಅಂತ ನಾನು ಸುಮ್ಮನೆ ಇದ್ದೀನಿ. ಕಾರಣ ಅಂದರೆ ನಾವು ಈಗ ನೋಡಿ, ನಾವು 300-400 ಕೋಟಿ ಬಂಡವಾಳವನ್ನು ಪತ್ರಿಕೆಯಲ್ಲಿ ಹಾಕಿದ್ದೀನಿ.
ಅದರಲ್ಲಿ ಒಂದು ತೃಪ್ತಿ ಇದೆ. ಇವತ್ತು ನಾನು ಚುನಾವಣೆ ನಿಲ್ಲಬೇಕಂದ್ರೆ ಏನು ಖರ್ಚು ಮಾಡಬೇಕಾಗತ್ತೆ, ಅದಕ್ಕೆ ಮತ್ತು ಇದಕ್ಕೆ ಹೋಲಿಕೆ ಮಾಡಿದ್ರೆ ಯಾವುದು ಲೆಕ್ಕ ಅಲ್ಲ. ಆ ರೀತಿ ಖರ್ಚು ಮಾಡಿದ ತೆಗಿಬೇಕಾದ್ರೆ ನಾನು ಕುಲಿಗಡೆ ಕೆಲಸ ಮಾಡಬೇಕಾಗುತ್ತೆ ಒಂದು. ಎರಡನೇದು, ಜನರಿಗೆ ಒಳ್ಳೆಯದು ಮಾಡಬೇಕು ಅಂಥೇಳಿ ಏನೊಂದು ಪ್ರಯತ್ನ ಮಾಡಿದರೆ ಈಗಿನ ರಾಜಕೀಯ ಸನ್ನಿವೇಶದಲ್ಲಿ ಅದು ಕಷ್ಟ ಇದೆ. ಯಾಕೆ ಅಂದರೆ ಮನಿ ಪವರ್, ಮಸಲ್ ಪವರ್ ಮತ್ತು ಜಾತಿಯ ಪ್ರಾಬಲ್ಯದಿಂದ ಜನರನ್ನು ಸುಮ್ಮನೆ ಎದುರು ಹಾಕೋಬೇಕಾಗತ್ತೆ. ನಾವು ಒಳ್ಳೆ ಮಾಡ್ತಾ ಇರೋದು ಅನ್ನೋದು ಅವ್ರಿಗೆ ಗೊತ್ತಿದ್ರು ಕೂಡ ಅವರು ಅಂದರೆ ಈಗಿನ ರಾಜಕೀಯ ಅದರಿಂದ ಮುಕ್ತ ಆಗಬೇಕು ಅಂತ ಹಾಗೇನಲ್ಲ ಮುಕ್ತ ಅನ್ನೋ ಪ್ರಶ್ನೆ ಬರಲ್ಲ. ಸದ್ಯ ಸ್ವಲ್ಪ ವಾತಾವರಣ ತಿಳಿಯಾಗಬೇಕು ಅನ್ನೋದಷ್ಟೇ. ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಮತ್ತು ರಾಜಕೀಯದಿಂದಲೇ ಜನರದು ಒಂದು ನಾವು ಸೇವೆ ಮಾಡೋಕ್ಕಾಗತ್ತೆ ಅಂತಿಲ್ಲ. ಈಗ ನಮ್ಮ ಕಿತ್ ಆ್ಯಂಡ್ ಕಿನ್ಸ್ ಅಂತ ಇರ್ತಾರಲ್ಲ, ಹತ್ತಿರ ಬಳಗ ಅಥವಾ ಹತ್ತಿರ ಸಂಬಂಧಿಕರು, ನಮ್ಮ ಸ್ಟಾಫು, ನೂರಾರು ಚಟುವಟಿಕೆಗಳನ್ನು ನಾವು ಮಾಡ್ತಾನೆ ಇದ್ದೀವಿ ಅವ್ರಿಗೆ ಒಳ್ಳೆಯದು ಮಾಡೋ ಸಲುವಾಗಿ. ನಾವು ಜಗತ್ತಿಗೆ ಮಾಡೋದು ಲಿಕ್ಕಲೇ ಇದ್ದರೂ ಕೂಡ ಆ ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಅಥವಾ ನಮ್ಮ ಸಮಾಜ ಆ ಥರ, ಅಂದರೆ ಸಮಾಜ ಅಂದರೆ ಒಂದು ಕಾಸ್ಟ್ ಸಮಾಜ ಅಂತಲ್ಲ, ನಮ್ಮ ಒಂದು ಭಾಗ ಇರ್ಬೋದು. ಆ ರೀತಿ ಒಂದು ಕ್ರಾಂತಿಯಾಗಿ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಹಾಗಿದ್ದಲ್ಲಿ ಆ ಪತ್ರಿಕೆಯ ಮೂಲಕನೂ ಕೂಡ ಆ ಕೆಲಸಗಳನ್ನು ಮಾಡಬಹುದು ಅಂತ ಮಾಡ್ತಾ ಇದೀವಲ್ಲ ಈಗ. ಪತ್ರಿಕೆ ಮೂಲಕನೂ ಮಾಡ್ತಾ ಇದ್ದೀವಿ. ಜನಜಾಗೃತಿ ಕೆಲಸ ತುಂಬ ಮಾಡ್ತಾ ಇದ್ದೀವಿ. ಖಂಡಿತ. ವಿಜಯವಾಣಿ ಪತ್ರಿಕೆಯ ಬಗೆಗೆ ಈಗ ಒಂದು ಮಟ್ಟಕ್ಕೆ ಬಂದು ಮುಟ್ಟಿದೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಸಾರವಾಗುವಂಥ ಒಂದು ಪತ್ರಿಕೆ ಅಂತ ಅನ್ನುವಂಥದ್ದು ಒಂದು ಮಟ್ಟಕ್ಕೆ ಬಂದಿದೆ. ಸಂತುಷ್ಟರಾಗಿದ್ದೀರಾ? ಮತ್ತು ನೀವು ಅವತ್ತು ಕಂಡುಕೊಂಡ ಕನಸು ಒಂದೊಮ್ಮೆ ವಿಜಯ ಕರ್ನಾಟಕ ಆರಂಭಿಸಿದಾಗ ನಂತರ ಅದನ್ನು ಪತ್ರಿಕೋದ್ಯಮದ ಹಿಂದೆ ಸರಿದಲ್ಲ ಮತ್ತೆ ಅದನ್ನು ಆರಂಭಿಸಬೇಕು ಅಂತ ಇದ್ದರೆ, ಆದರೆ ಈಗಿನ ಮಟ್ಟಕ್ಕೆ ಬಂದಾಗ ಇದು ಕರೆಕ್ಟ್ ವೇ, ಸರಿಯಾಗಿದ್ದೇವೆ ಅಂತ ಅನಿಸ್ತಾ ಇದೆಯಾ ಅಂತ? ತುಂಬ ಚೆನ್ನಾಗಿದೆ, ತುಂಬ ಸರಿಯಾಗಿದೆ. ಮತ್ತು ಅವಾಗ ಕೂಡ ನಾವು ಹೇಳಿದ್ನಲ್ಲ, ತುಂಬ ತಪ್ಪುಗಳನ್ನು ಮಾಡಿದ್ವಿ. ಆ ಎಲ್ಲ ತಪ್ಪುಗಳನ್ನು ಇದರಲ್ಲಿ ಸರಿ ಮಾಡ್ಕೊಂಡಿದ್ವಿ. ಮತ್ತು ಇನ್ನೂ ಮುಂದೆ ಇದರಲ್ಲಿ ಬೆಳೆಯೋಕ್ಕೆ ಅವಕಾಶ ಇದೆ, ಇನ್ನೂ ಬೆಳೆಯುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ 2ನೇ 3ನೇ ಪತ್ರಿಕೆ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಕೊನೆಯದಾಗಿ ಬಹಳ ಮುಖ್ಯವಾಗಿ ಏನೇನು ಕನಸುಗಳನ್ನು ಇಟ್ಟುಕೊಂಡಿದ್ದೀರಿ ಉದ್ಯಮ ರಂಗಕ್ಕೆ ಸಂಬಂಧಪಟ್ಟ ಹಾಗೆ? ಏನಾದರೂ ಬೇರೆ ಯೋಜನೆಗಳನ್ನು ಕೂಡ ಹಾಕಿಕೊಂಡಿದ್ದೀರಾ? ವಿಜಯವಾಣಿ ಪತ್ರಿಕೆ ಆಯಿತು, ಹಾಗಾಗಿ ನೀವು ಹೇಳಿದ್ರಿ ಒಂದಷ್ಟು ಕೆಲವು ಸಾಧ್ಯವಾದಲ್ಲಿ ಕೆಲವು ವಾರಪತ್ರಿಕೆಗಳನ್ನು ಅಥವಾ ಹಿಂದಿ ಪತ್ರಿಕೆಗಳನ್ನೆಲ್ಲ ಆರಂಭಿಸುವಂಥ ಒಂದು ಯೋಜನೆಗಳು ಅಂತನ್ನುವಂಥದ್ದು. ಏನು ಕನಸುಗಳಿದ್ದಾವೆ? ಸದ್ಯ ಮಟ್ಟಿಗೆ ನನ್ನ ಕಾನ್ಸಂಟ್ರೇಷನ್ನು, ನನ್ನ ಹೆಚ್ಚು ಗಮನ 95%, 95% ಟ್ರಾನ್ಸ್ಪೋರ್ಟ್ ಉದ್ಯಮ. ಅದರ ಜೊತೆಗೆ ಒಂದು 5% ಕಾನ್ಸಂಟ್ರೇಷನು ದೇಶದಲ್ಲೇ 2ನೇ ಸ್ಥಾನದಲ್ಲಿ ಇರುವಂಥ ಸಂಸ್ಥೆ VRL. ಹೌದು, 2ನೇ ಸ್ಥಾನದಲ್ಲಿ. ಈಗ ಅದರ ಪ್ರಥಮ ಸ್ಥಾನದತ್ತ ಕೊಂಡೋಗುವಂಥ ಒಂದು ಪ್ರಯತ್ನ ಅಂತ ನಾವು ಆ ಪ್ರಯತ್ನ ಭಾಳ ಸ್ಪೀಡಾಗಿ ನಡೀತಾ ಇದೆ. ಈ ವರ್ಷ ಕೂಡ ನಾವು ಒಂದು 350 ವೆಹಿಕಲ್ಗಳನ್ನು ತೆಗೆದುಕೊಂಡಿದ್ದೀವಿ. ಅನೇಕ ಶಾಖೆಗಳನ್ನು ಶುರು ಮಾಡಿದ್ದೀವಿ. ಇದು ನಿರಂತರವಾಗಿ ನಾವು ಅದನ್ನು ಭಾಳ ವೇಗವಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಅನೇಕ ಹೊಸ ಶಾಖೆಗಳನ್ನು ಮಾಡ್ತಾ ಇದ್ದೀವಿ. ತುಂಬ ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೀವಿ. ಭಾಳ ನೀವು ಆಗಲೇ ಮೊದಲಿಗೆ ನೀವು ಹೇಳಿದ್ರೆ, ನಾನಾಗ ಕನಸುಗಳ ಬಗ್ಗೆ ಹೇಳಿದಾಗ ಭಾಳ ಮುಖ್ಯವಾಗಿ ಯುವಕರಿಗೆ ಒಂದು ಸಣ್ಣ ಉದ್ಯಮವನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ, ಯಶ ಕಾಣೋದಿಲ್ಲ, ಎಲ್ಲೋ ಒಂದು ಕಡೆ ವೈಫಲ್ಯತೆಗಳನ್ನು ಕಾಣ್ತಾ ಹೋಗ್ತಾರೆ. ಮತ್ತು ಇವತ್ತಿನ ಸಂದರ್ಭದಲ್ಲಂತೂ ಏನೋ ಮಾಡಲಿಕ್ಕೆ ಹೋಗಿ ಏನೇನೋ ಆಗಿ ಕೊನೆಗೆ ಯಾವುದು ಮಾಡಬಾರದು ಅಂತಹ ಕೆಲಸಗಳಿಗೆ ತೊಡಗಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ. ಈಗ ಯುವಕರು ಫೇಲ್ ಆಗ್ತಾರೆ ಹೊಸದಾಗಿ ಮಾಡುವಾಗ. ಎಜುಕೇಟೆಡ್ ಯುವಕರು ಫೇಲ್ ಆಗ್ತಾರೆ ಅಂತಾರಲ್ಲ, ಅವರಲ್ಲಿ ಒಂದು ಸಸ್ಟೇನಿಂಗ್ ಕೆಪಾಸಿಟಿ, ಮೆಂಟಲಿ, ಐ ಆಮ್ ನಾಟ್ ಟಾಕಿಂಗ್ ಔಟ್ ಫೈನಾನ್ಷಿಯಲಿ, ಹೌದು, ಆರ್ಥಿಕವಾಗಿ ಕೆಪಾಸಿಟಿ ಅಲ್ಲ, ಮಾನಸಿಕವಾಗಿ ಅವರಲ್ಲಿ ಕೆಪಾಸಿಟಿ ಕಮ್ಮಿ ಆಗಿದೆ. ಅದು ನಮ್ಮ ಶಿಕ್ಷಣ ಪದ್ಧತಿ ಕಾರಣ ಅಂತ ಹೇಳ್ಬೋದು. ಈಗ ನೋಡಿ, ನಾವು ಚಿಕ್ಕವರಿದ್ದಾಗೆ ನಮ್ಮಲ್ಲಿ ಪಾಠಲ್ಲಿ ತಪ್ಪಿದರೆ ನಮ್ಗೆ ಪನಿಷ್ಮೆಂಟ್ ಇತ್ತು, ಹೊಡಿತಾ ಇದ್ರು ಟೀಚರ್ಗಳು, ಮನೆಯಲ್ಲಿ ಪನಿಷ್ಮೆಂಟ್ ಇತ್ತು. ಹೀಗಾಗಿ ನಾವು ಮಾನಸಿಕವಾಗಿ ತುಂಬ ಪ್ರಬಲರಾಗಿದ್ದೀವಿ. ನಾನೊಬ್ಬನೇ ಅಲ್ಲ, ನನ್ನ ಏಜ್ನವರು, ಗ್ರೂಪ್ನವರು ಯಾವುದೇ
ಸಣ್ಣ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ, ಅನೇಕ ಇನ್ಸಲ್ಟ್ಗಳಿರ್ಬೋದು, ಅನೇಕ ಶಬಾಷಿಗಳಿರ್ಬೋದು, ಅಥವಾ ಅನೇಕ ಪರಿಸ್ಥಿತಿಯನ್ನು ನಾವು ಸಮತೋಲವಾಗಿ ತೆಗೆದುಕೊಳ್ತೀವಿ. ಮತ್ತು ಈಗ ಒಂದು ಫ್ಯಾಡ್ ಹುಚ್ಚು ಅಂತಾರಲ್ಲ, ನಾವು MBA ಆದರೆ ಇದನ್ನು ಮಾಡ್ಬೋದು, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋಗಿ ಬಂದರೆ ಅದನ್ನು ಮಾಡ್ಬೋದು, ಅದೆಲ್ಲ ಸುಳ್ಳು. ಚಿಕ್ಕವನಿದ್ದಾಗಿಂದ ಕಷ್ಟಪಟ್ಟು ದುಡಿಯೋ ಪ್ರವೃತ್ತಿ ಬೇಕು. ಇದು ಆಶಾಗೋಪುರಗಳು ಕನಸನ್ನು ನನಸು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ. ನಂದು ಒಂದು ಐಡೆಂಟಿಟಿ ಇತ್ತು, ಯಾವ ಕೆಲಸ ಮಾಡೋಕ್ಕೂ ನಾಚಲ್ಲ. ನಾನು ಪ್ರೆಸ್ನಲ್ಲಿ ಏನು ಚಾಲೂ ಮಾಡಿದೆ, ನನಗೆ ನಾನೇ ಬಾಸ್. ಅವಾಗ ಚಿಕ್ಕದಿರ್ಬೋದು ಪ್ರೆಸ್ಸು, 3 ಜನ 5 ಜನ ವರ್ಕರ್ಸ್ ಇದ್ದರು, ಮುಂದೆ 50 ಜನ ಆದರೂ ನಾನೇ ಬಾಸ್. ಲಕ್ಷಾಂತರ ರೂಪಾಯಿ ಸಂಪಾದನೆ, ಚಿಕ್ಕ ವಯಸ್ಸು 23, 22, 18 ಹೀಗೆ. ವರ್ಕರ್ಸ್ ಬರೋಕ್ಕಿಂತ ಅವ್ರು ಬರೋದು 8 ಗಂಟೆಗೆ, ನಾನು 5 ಗಂಟೆಗೆ 4:15 ಎದ್ದು ಎಲ್ಲ ಮಷೀನ್ಗಳನ್ನು ಒರೆಸಿ ಕಸವನ್ನು ಗೂಡಿಸಿ ಒಂದು ಮಷೀನ್ ಶುರು ಮಾಡ್ತಾಯಿದ್ದೆ. ಅಂದರೆ ಅವ್ರು ವರ್ಕರ್ಸ್ ಬಂದ ಮೇಲೆ ಇದಕ್ಕೆ ಅರ್ಧ ಗಂಟೆ ವೇಸ್ಟ್ ಆಗುತ್ತೆ ಅನ್ನೋದು ಒಂದು. ಎರಡನೇದು, ಎಲ್ಲ ಕೆಲಸವನ್ನು ಯಾರು ಸ್ವತಃ ಒಂದು ಟೇಸ್ಟಿಂದ ಮಾಡ್ತಾರೆ, ಅದೇ ರೀತಿ ಒಕ್ಕಲ್ತನ ಆದರೂ ಕೂಡ ಮೊದಲ ಕಾಲಿನ ಒಕ್ಕಲ್ತನ ಸಕ್ಸಸ್ ಇರ್ತೈತಿ. ಈಗ ಯಾಕೆ ಆಗೋದಿಲ್ಲ ಅಂದರೆ ಅವ್ರ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ನಾನು ಚಿಕ್ಕವನಿದ್ದಾಗ ನೋಡ್ತಾ ಇದ್ದೀನಿ, ಈಗ ಕೆಲವೊಂದು ಒಕ್ಕಲಿಗರು ಇದ್ದಾರೆ, ಬೆಳಿಗ್ಗೆ 5 ಗಂಟೆಗೆ ಎತ್ತುಗಳನ್ನು ತೆಗೆದುಕೊಂಡು ಹೊಲಕ್ಕೆ ಹೋಗ್ತಾರೆ. ಹಾಗೆ ಆ ಇನ್ವಾಲ್ವ್ಮೆಂಟ್, ಅದು ಕಷ್ಟಪಡುವಂಥ ಇದಿರಬೇಕು. ನಾ MBA ಆಗಿದ್ದೀನಿ ಅಂಥೇಳಿ ಒಂದು ಎಲ್ಲದಕ್ಕೂ ಒಂದು PA ಸಂಸ್ಥೆ ಚಿಕ್ಕದಿದ್ದಾಗ ಒಂದು ಕಾರು, ಒಂದು ಮೊಬೈಲು, 2 ಲ್ಯಾಪ್ಟಾಪ್ ಈ ಥರ ಒಂದು ಲಕ್ಸುರಿ ಮಾಡಿದರೆ ಆಗಲ್ಲ. ಸೊ ಎವ್ರಿಥಿಂಗ್ ಯು ಶುಡ್ ಡೂ ಆನ್ ಅವರ್ ಓನ್. ಯು ಶುಡ್ ಬಿಕಮ್, ನೀವು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದ್ರೆ ನೀವು ಬೇರೆದ್ರು ಹೇಳಲಿಕ್ಕಾಗತ್ತೆ. ನಾನು ಒಂದು ಪುಸ್ತಕವನ್ನು ಓದಿ ಹೌ ಟು ಕುಕ್, ಯಾವ ರೀತಿಯಾಗಿ ಅಡುಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಅದನ್ನು ಹೇಳ್ತಾ ಇದ್ದರೆ ಆಗಲ್ಲ. ಅದು ನಾನು ಮೊದಲು ಮಾಡಬೇಕದನ್ನು, ಆಮೇಲೆ ನಿಮಗೆ ಹೇಳಲಿಕ್ಕೆ ನನಗೆ ಒಂದು ಮಾನಸಿಕವಾದಂಥ ಅಧಿಕಾರ ಇರುತ್ತೆ. ಆಮೇಲೆ ಅದರಲ್ಲಿ ಏನು ತೊಂದರೆ ಬರುತ್ತೆ ಅನ್ನೋ ಗೊತ್ತಾಗುತ್ತೆ. ಅದಕ್ಕೆ ಮೋದಿಯವರು ಮಾಡಿದ ಸ್ವಚ್ಛ ಭಾರತ ಏನಿದೆಯಲ್ಲ, ದಿಸ್ ಇಸ್ 100% ಐಡೆಂಟಿಕಲ್. ನಾನೇನು ನನ್ನ ಜೀವನ ಶುರು ಮಾಡಿದೆ ಅದಕ್ಕೆ 100ಕ್ಕೆ 100 ಅದು ಹೋಲುತ್ತೆ. ಎಷ್ಟೇ ವ್ಯಕ್ತಿ, ಈಗ ನೀವು ಒಂದು MBA ಆಗಿ ಒಂದು 10 ಲಕ್ಷ ಬಂಡವಾಳ ಹಾಕಿ ಒಂದು ಮಳಿಗೆ ಮಾಡಿದರೆ ನೀವೇನು ಮಾಡ್ತೀರಾ ಅಂದರೆ ಎಲ್ಲರಿಗಿಂತ ಲೇಟಾಗಿ ಬರ್ತೀರಾ, 11 ಗಂಟೆಗೆ ಬರೋದು. ಓಕೆ, ಯಾರೋ ಒಬ್ಬರು ಬಂದು ಕಸ ಗೂಡಿಸಿ ಅಂಗಡಿಯನ್ನು ತೆಗಿಬೇಕು, ಮಳಿಗೆ ಅಥವಾ ಆಫೀಸು, ವಾಟ್ ಎವರ್ ಯು ಕಾಲ್. ಓಕೆ, ಒಬ್ಬ PA ಬಂದು ಯಾರು ಫೋನ್ ಬಂದಿತ್ತು ಅಂತ ಬರೆದಿಡಬೇಕು. ನೀವು ಒಂದು ಚೇಂಬರ್ನಲ್ಲಿ ಹೋಗ್ತೀರಾ, MBA ಆಗಿದ್ದೀನಿ ಅಂತೇಳಿ. ಹಾಗೆ ಆಗಬಾರ್ದು. ಎಲ್ಲನೂ ಮೊದಲು ನೀವೇ ಮಾಡಬೇಕು. ಇದು ಕಸ ಗೂಡಿಸೋದು ನಾವು ಪ್ರೆಸ್ನಲ್ಲಿ ಮಾಡ್ತಾ ಇದ್ದೆ 16, 18, 20 ವರ್ಷದಲ್ಲಿ. ಟ್ರಾನ್ಸ್ಪೋರ್ಟ್ ಮಾಡಿದಾಗ ಕೂಡ ನನ್ನ ವಯಸ್ಸು 25. ಆವಾಗ ಕೂಡ ನಾನು ಲಾರಿಯನ್ನು ಓಡಿಸ್ತಾ ಇದ್ದೆ. ಅವಾಗ ಕೂಡ ಕೂಲಿಯವನು 4 ಜನ ಬರೋರು 3 ಜನ ಬಂದರೆ ನಾನೇ ಎತ್ತಿ ಕೊಡ್ತಿದ್ದೆ, ಕೂಲಿ ಮಾಡ್ತಾಯಿದ್ದೆ. ಅದರರ್ಥ ನನಗೆ ಅದನ್ನು ಅವಶ್ಯ ಇದ್ದಿಲ್ಲ. ಆವಾಗಲೇ ನಂದು ಲಕ್ಷಾಂತರದ ಇನ್ಕಮ್ ಇತ್ತು ನನ್ನ ಪ್ರೆಸ್ ಮುಖಾಂತರ. ನಾವು ಯಾಕೆ ಮಾಡಬೇಕು ಅದನ್ನು? ಅತ್ಯಂತ ದೌರ್ಭಾಗ್ಯನ. ಆದರೆ ಆ ಸಮಯದಲ್ಲಿ ಕೆಲಸ ನಿಲ್ಲಬಾರ್ದು ಅಂಥೇಳಿ ಆ ರೀತಿ ಪ್ರವೃತ್ತಿಯನ್ನು ಈಗಿನ ಯುವಕರು ಬೆಳೆಸ್ಕೋಬೇಕು. ಅದಕ್ಕೆ ಶಿಕ್ಷಣ ಪದ್ಧತಿನೂ ಅದಕ್ಕೆ ಪೂರಕವಾಗಿರಬೇಕು. ಮನೆಯಲ್ಲಿ ಕೂಡ ಆ ಕಲ್ಚರ್ ಇರಬೇಕು. ಹೀಗಾಗಿ ನಾನೇನು ಮೊದಲು ಒಂದು ಕಷ್ಟಪಟ್ಟಿದ್ದೀನಿ. ಆ ಕಲ್ಚರನ್ನು ನನ್ನ ಮಗನಿಗೆ, ನನ್ನ ಮೊಮ್ಮಕ್ಕಳಿಗೆ ಕೂಡ ಈಗ ಅದನ್ನು ತೊಗೊಂಬಂದಿದ್ದೇನೆ. ಅವರು ಕೂಡ ಹಾಲಿಡೇಯಲ್ಲಿ 10 ವರ್ಷ 12 ವರ್ಷ ಬಾಲಕರಿದ್ದರೂ ಕೂಡ ಇಂಥ ಒಂದು ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ. ಎಸ್ ಸರ್, ಬಹುಶಃ ಬಹಳಷ್ಟು ಪ್ರಶ್ನೆಗಳು ಮತ್ತೆ ಉಳಿದಿದ್ದಾವೆ. ಬಹುಶಃ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಲೂ ನಾನು ಅಷ್ಟು ಮಾತಾಡಬೇಕಿತ್ತು, ಆದರೆ ಸಮಯದ ಅಭಾವ ಇದೆ. ಏನಿದ್ರೂ ಕೂಡ ಬಹಳಷ್ಟು ಒಂದು ಇನ್ಸ್ಪೈರ್ಡ್ ಆದಂಥ ತಮ್ಮ ಮಾತುಗಳನ್ನು ನಮಗೆ ತಿಳಿಸಿದರೆ ಈ ಮೂಲಕ ವೀಕ್ಷಕರು ಅದನ್ನು ಪಡೆದುಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಸ್ಟುಡಿಯೋಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಜೊತೆಗಿನ ಈ ಒಂದು ಸಂವಾದ ವಿಜಯ ಸಾರಥಿಯಲ್ಲಿ ಒಂದಷ್ಟು ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಸ್, ಇದು ಈ ದಿನದ ವಿಶೇಷ. ನಿರಂತರ ಸುದ್ದಿ ಮುಂದುವರ್ತದೆ. ನೋಡ್ತಾ ಇರಿ ಸ್ಪಂದನ ವಾಹಿನಿ.